ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಓಕೆ, ಫೈನಲ್ ಡೇ. ಇವತ್ತು ಹೊರಡ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಒಂದು ಟ್ರೈಲೆಲ್ಲ ಮುಗಿಸಿ ಅಲ್ಲೊಂದು ಕಡೆ ಒಂದು ಫ್ರೆಂಡ್ ಮನೇಲಿ ನಿಲ್ತೀವಿ. ಆಮೇಲೆ ನೆಕ್ಸ್ಟ್ ಡೇ ನಾಳೆಯಿಂದ ಐ ಥಿಂಕ್ ಸದ್ಯಕ್ಕೆ ವಾಪಸ್ ಹೋಗೋವಂಥ ಪ್ಲ್ಯಾನ್ ಇದೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಆ್ಯಸ್ ಆಲ್ವೇಸ್ ತುಂಬ ಥ್ಯಾಂಕ್ಸ್. ನಮ್ಮನ್ನು ಯಾವತ್ತು ಇಲ್ಲಿ ಯಲ್ಲಾಪುರದಲ್ಲಿ ಆ್ಯಕ್ಚುಲಿ ನಾವು ಬಂದ ಯಾವಾಗಲೂ ಇಲ್ಲಿ ಸ್ಟೇ ಮಾಡ್ತೀವಿ. ಒಳ್ಳೆ ಫುಡ್ಡು, ಒಳ್ಳೆ ಟ್ರೀಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಬಾಯ್ ಬಾಯ್. ಬಾಯ್. ನೋಡ್ತೀನಿ. ಬಾಯ್ ಬಾಯ್ ಬಾಯ್. ಬರ್ತೀನಿ. ಓಕೆ, ನಾನು ಆ್ಯಕ್ಚುಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಫುಡ್ಡು ಇದೆಲ್ಲ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇಲ್ಲಿ ಬಂದರೆ. ಓಕೆ, ಬಾಯ್ ಬಾಯ್ ಬಾಯ್. ಹೇ ಗುರು, ಗುಡ್ ಮಾರ್ನಿಂಗ್. ಸಾರಿ ತುಂಬ ವೆಯ್ಟ್ ಮಾಡಿದ್ರಾ? ಮೋಸ್ಟ್ಲಿ 9 ಜನ ಇದ್ದಾರೆ ಒಟ್ಟು ಇವಾಗ ರೈಡಿಗೆ. ಈಗ 3 ಜನ ಇಲ್ಲಿ. ನಾವೇ ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಜೋರು ಮಳೆ ಬರ್ತಾಯಿತ್ತು. ಯಾಕಂದರೆ ಆ ಕಡೆ ನಾವು ಹೋಗೋ ರೂಟಿಗೆ ಅದು ಜಾಸ್ತಿ ಮಳೆ ಬಂದರೆ ಮರ ಎಲ್ಲ ಬಿದ್ದು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಕನ್ಫರ್ಮ್ ಮಾಡೋಕ್ಕಾಯಿದ್ರು. ಸ್ವಲ್ಪ ಅದಕ್ಕೆ ಲೇಟ್ ಆಯಿತು. 8:40 ಆಯಿತು ಇವಾಗ. ನಿನ್ನೆದು ಇಬ್ಬರು ಜಾಯ್ನ್ ಆದರು, ನರಸಿಂಹ ಮತ್ತು ಗಣೇಶ್ ಭಟ್. ಹಾಯ್, ಗುಡ್ ಮಾರ್ನಿಂಗ್ ಅರುಣ್. ನೀವು ಬರ್ತೀರಾ? ಭಾರಿ ಒಳ್ಳೆ ಉಂಟು ಜಾಗ. ಓ ಹೌದಾ, ಭಾರಿ ಒಳ್ಳೆ ಉಂಟು. ಓ ಸೂಪರ್, ಒಳ್ಳೆ ಕಾಡಿನ ಮಧ್ಯೆ ಮನೆ ಥರ ಇದೆ. ನಾನು ಇದ್ರ ನಿನ್ಗೆ ಮಾಡ್ತಾ ಇದ್ದೆ ನಾನು 10 ನಿಮಿಷ ಅಲ್ಲಿ ನಿಂತೋಡ ಕನೆಕ್ಟ್ ಮಾಡಲ್ಲ. ಅಷ್ಟೊತ್ತಿಗೆ ನಂಗೆ ಇಲ್ಲಿ ಮುಂದೆ ಸುಮಾರು ಬಂದೆ. 10 ನಿಮಿಷ ನೋಡೋದು ಮುಂದೆ ನೋಡೋದು ಇದು ಅಲ್ಲ ಅವ್ರದ್ದು ಮನೆ. ಭಾನು ರೆಸ್ಟ್ ಮಾಡ್ತಾಳಂತೆ. ನಾವು ಒಂದು ರೌಂಡು ಇಲ್ಲೊಂದು ಆಫ್ ರೋಡ್ ಟ್ರೈಲ್ ಇದೆ, ಅದು ಹೋಗಿ ಬರ್ತೀವಿ. ಲೆಟ್ಸ್ ಗೋ. ಮಳೆ ಬೇರೆ ಶುರುವಾಯಿತು. ಈಗ ಸ್ವಲ್ಪ ಆಫ್ ರೋಡ್ ಮಜಾ. ಇಲ್ಲಿ ಬರೋದೊಂದು ಇದು ಮನೆ ಸಕ್ಕ ಚೆನ್ನಾಗಿದೆ. ನಾವು ಇಲ್ಲೇ ನೈಟ್ ಕೂರ್ತೀವಿ. ಹೇಳು.
ಗಾಡಿ ಇಲ್ಲಿ ಸವಾಲ್ ಕರುವುದೇ ಕಡೆ ಗಣೇಶೋತ್ಸವ ಸಮಿತಿ 30,000. ಮೆಲವಣ ಏನಿದೆ ನೋಡೋಣ. ನೋಡೋಣ ಏನಿದೆ ಅಂತ. ವಾಟರ್ ಫಾಲ್ಸ್ ಇದೆ ನೋಡಿ. ಅದೆಲ್ಲಿ ಮನೆಗ ಅವು ಕೇಳಿ ಬರ್ತಾರ ಅಂತ ಏನು. ಬೆಸ್ಟ್ ಹಿಡಿವಿ ಇದು ಎಲ್ಲ. ಅಲ್ಲೊಂದು ಆಫ್ ರೋಡ್ ಇತ್ತು, ಬಟ್ ಅದು ಇವಾಗ ಹೋಗೋವಾಗಿಲ್ಲ ಅಂತ. ಅವರು ಲಾಸ್ಟ್ ಮನೆಯವರು ಹೇಳಿದರು ಈಗ ಅಲ್ಲಿ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ಅಂತ. ಸೊ ಇದು ಇಲ್ಲಿವರೆಗೆ ಬಂದ ಇದು ಒಳ್ಳೆಯಿತ್ತು. ಸೊ ನೆಕ್ಸ್ಟ್ ಬಾಳೆಗದ್ದೆ ಅಂತ ಇನ್ನೊಂದು ಆಫ್ ರೋಡ್ ಹೇಳಿದ್ರು, ಅಲ್ಲಿ ಹೋಗ್ತೀವಿ. ಒಳ್ಳೆ ಮಳೆ. ವಾಪಸ್ ಬಂದ ರೂಟಿಗೆಲ್ಲ ಮನೆಗೆ ಹೋದ್ರೆ ಮಸ್ತ್ ಇತ್ತು. ಮನೆ ಹತ್ರ ಹೋಗೋಣ, ಅಲ್ಲಿ ಆ ಮನೆ ಹತ್ರ ಹೋಗೋಣ. ಓಕೆ ಹೋಗೋಣ. ದಾರಿ ತಪ್ಪು ನಾನು ಅಂತೇನೆ. ಕೆಸರಾ ಗದ್ದೆ, ಅದು ರೋಡು ಫುಲ್ ಗದ್ದೆ ಇದೆ. ಅಲ್ಲ ಅಲ್ಲಿಂದ ವೀವ್ ಇದೆ ಅಂತ. ಅಲ್ಲೇ ಹೋಗೋಣ ಬಾಳೆ. ಭರತ್ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡು ಮೊಬೈಲಲ್ಲಿ ಫೋಟೋ ತೆಗಿವಲ್ಲ, ಮೊಬೈಲಲ್ಲಿ ವಿಡಿಯೋ ಮಾಡು. ಅವನಿವಾಗ ನಾವು ತಾಗಿಸಿ ಕೆಳಗೆ ಹಾಕಿದ್ವಿ ಅನ್ಕೋತಾನೆ. ಏನೋ ಅನಾಹುತ ಮಗು ಥರ ಬಿದ್ದಿದೆ. ಹೌದೌದು, ಅವ್ನು ಬರ್ಬೇಕಲ್ಲ. ನೋಡಿಲ್ಲ ಒಂದು ಡ್ಯಾಮೇಜ್ ಆಗ್ತಿತ್ತ ಇಲ್ಲ. ಫೋಟೋ ಹೊಡಿತೀಯಲ್ಲ, ಏನಾಗಿಲ್ಲ. ಓ ಮೈ ಗಾಡ್, ಇದೆ ರಾಶಿ ಇದೆ. ಇಲ್ಲೊಂದು ಬ್ಯಾಗಲ್ಲ ನನ್ನೊಂದು ಕಾಲು ಬೈಕಲ್ಲಿ ಬಿದ್ದು ಒಂದು ಸ್ವಲ್ಪ ಇದು ನೋವು ನಡಿಯಕ್ಕೆ. ಅದೇ ಅದೇ ಆಗಲ್ಲ. ಸ್ವಲ್ಪ ಕಾಲು ನೋವು, ಅದಕ್ಕೆ ಮೇಲ್ಗಡೆ ಎಲ್ಲ ಇದ್ದಾರೆ. ಓ ಯಾರಿಗಿಲ್ಲ, ಇವತ್ತು ಊಟ ಮಾಡೋದಿಲ್ಲ. ಓಕೆ, ಇನ್ನೊಂದು ಪ್ಲೇಸ್ ಊಟ ಎಲ್ಲ ಆಯಿತು, ಭರ್ಜರಿ ಒಳ್ಳೆ ಅಡುಗೆ ಮಾಡಿ ಒಳ್ಳೆ ಊಟ ಆಯಿತು. ಇಲ್ಲಿಂದ ಇವಾಗ ಸೂರ್ಯ ಕಲ್ಯಾಣಿ ಅಂತ ಒಂದು ಪ್ಲೇಸ್ ಇದೆ, ಒಂಥರ
ಒಳ್ಳೆ ಆಫ್ ರೋಡ್ ಇದೆಯಂತೆ. ನಿಮ್ಮ KA-31 ಬೈಕರ್ಸ್ಗೆ ಜಾಯಿನ್ ಮಾಡಿಸ್ತಾರ ಗ್ರೂಪ್ಸ್ ಅಥವಾ ಗ್ರೂಪೇ ಹೋಗ್ಬಿಟ್ಟಿವೆ. ಹೋಗಿದ್ಯಾ? ಅದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಆಗಿದೆ. ಡಿಲೀಟ್. ಯಾಕೋ ಅಂತ ಇದ್ರ ಪರ್ಪಸ್ ಅಂತ ಐಡಿ ಪರ್ಪಸ್. ಓಕೆ ಓಕೆ. ಈಗ ಆಕ್ಟಿವ್ ಅಂತ ಏನಿಲ್ಲ ಹಾಗಾದ್ರೆ. ಇವಾಗ ಗ್ರೂಪೇ ಇಲ್ಲ. ಮಾಡ್ಬೇಕಿನ್ಮೇಲೆ ನೀವೊಂದು ಕ್ಲಬ್ ಸ್ಟಾರ್ಟ್ ಮಾಡಿ ಯಲ್ಲಾಪುರ. ಅಲ್ಲ, ಗ್ರೂಪ್ ಇದೆ ಬಟ್ ನಾವಿದ್ದೀವಿ ಇನ್ಸ್ಟಾ ಅಕೌಂಟ್ ಇಲ್ಲ. ಗಂಗಾವಳಿ ಅಂತೇಳಿ ನದಿ. ಇದು ಬರಲ್ಲ ನಮಗೆ ಮತ್ತೆ ದೋಣಿ ಹಾಕೋದಿಲ್ಲ, ಆಮೇಲೆ ನೀರು ಜಾಸ್ತಿ. ಕರೆಕ್ಟ್, ಹೌದು. ಮತ್ತೆ ಸರಿ ಸರಿ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ. ಬನ್ನಿ. ಶ್ಯೂರ್, ಇನ್ನೊಂದ್ಸಲ ಬರ್ತೀನಿ. ಮತ್ತೆ ಬೇರೆ ಕಡೆ ಹೋಗೋಣ. ಡನ್. ಯಾರೆಲ್ಲ ನೀನು ಮತ್ತೆ ಯಾರೆಲ್ಲ ಹೋಗ್ತಾ ಇರೋದು? ನಾನು, ಇವನು, ಭರತ, ಗುರು, ನಾವು ಎಲ್ಲರೂ ಹೋಗ್ತಿದ್ದಾರಾ? ಜನ ಇವಾಗ ಮೇಲ್ಗಡೆ. ಹೌದಾ? ಹೋಗಿ ಬರೋವರೆಗೆ ಬರ್ಬೋದಿತ್ತು. ಹೋಗಿ ಮೇಲ್ವರೆಗೆ ಹೋಗಿ ಬರ್ಬೋದಿತ್ತಲ್ಲ. ನಮಗೆ ದೋಣಿ ಮಿಸ್ ಆಗುತ್ತೆ, ಆಮೇಲೆ ಅವ್ರು ಹಾಕೋದಿಲ್ಲ, ನೀರು ಜಾಸ್ತಿ ಆಗ್ತದೆ. ನೀನು ಬರಬೇಕಿತ್ತು ಭರತ್. ಇಲ್ಲ, ನಾನು ಮನೆಗೆ ಹೊರಡ್ತೇನೆ. ಮಜಾ ಇರುತ್ತೆ. ಇದು ಆಫ್ ರೋಡ್ ಸೂಪರ್. ಬ್ಯಾಟ್ರಿ ಸ್ವಲ್ಪ ಓಕೆ ಓಕೆ, ಕಡಿಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಮಗೆಲ್ಲ ತೋರಿಸಿದಂತೆ ಲಾಸ್ಟ್ ಸ್ಟ್ರೈಕ್ ಒಂದು ಮಿಸ್ ಮಾಡ್ತಿದ್ದಾರೆ, ಬಟ್ ಫುಲ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ಬರ್ತೀನಿ. ಬಟ್ ಆ್ಯಸ್ ಆಲ್ವೇಸ್ ಗುರು ತುಂಬ ಲಾಸ್ಟ್ ಟೈಮ್ ಮಿಸ್ ಆಗಿದೆ, ಈ ಸಲ ಸಿಕ್ಕಿದೆ ಅಟ್ಲೀಸ್ಟ್. ಕರೆಕ್ಟ್. ಥ್ಯಾಂಕ್ಸ್ ಒನ್ಸ್ ಅಗೇನ್ ಭರತ್. ಈಗ ಮೆಸೇಜ್ ಹಾಕಿ ನಾನು ಹೇಳ್ತೀನಿ ಏನಂತ ಪ್ಲ್ಯಾನ್. ನಾನು ಮೋಸ್ಟ್ಲಿ ನೋಡೋಣ, ಏನು ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಓಕೆ, ಸೇಫಾಗಿ ಹೋಗಿ ಹಾಗಾದ್ರೆ ನೀವು. ರೈಟ್ ಸೇಫ್. ಬಾಯ್ ಬಾಯ್. ಕಲ್ಲು ಹಾರ್ತಾ ಇರುತ್ತೆ, ಇದು ರೋಡಿಂದ ಹಾರ್ತಾ ಇರುತ್ತೆ. ಇದು ಇವ್ರ ಮನೆಗೆ ಹೋಗೋ ದಾರಿನಾ? ನೀ ದಿನ ಈ ರೋಡಲ್ಲಿ ಹೋಗ್ತಾ ಇರ್ತೀಯ? ಓ, ಆ ಕಡೆಯಿಂದ ರೋಡ್ ಇದೆಯಾ? ಅದೇ ಇದೆ, ಇದು ಹತ್ರ. ಅಲ್ಲಿ ಅದು ರೋಡ್ ಹೇಗೆ? ನಾರ್ಮಲ್ ಡಾಂಬರ್ ರೋಡ್, ಡಾಂಬರ್ ರೂಟ್ ಇದೆಯಲ್ಲ? ಹಾಂ ಹಾಂ ಹಾಂ, ಎಲ್ಲ ಪುಟ್ಟ ಕೈಗ ರೂಟ್ ಇಲ್ಲ, ಹೌದು. ಅಲ್ಲಿ ಜಾಯಿಂಟ್ ಆಗುತ್ತೆ. ಓಕೆ ಓಕೆ. ನಿಯರೆಸ್ಟ್ ಇದೆ. ಓ, ಅವರ ಬೈಕ್ ಇಟ್ಟು ಇಲ್ಲ ಒಂದು ರೌಂಡ್ ಹೊಡ್ಕೊಂಬರ್ತೀವಿ. ಆಫ್ ರೋಡ್ ಇನ್ನೊಂದು ಸ್ವಲ್ಪ ಇದೆಯಂತ. ಅದು ಸ್ವಲ್ಪ ಇದೆ ಅಲ್ಲ, ಇಲ್ಲಿಂದ ಮೋಸ್ಟ್ಲಿ ಹೋಗಲ್ಲ.
ಇಲ್ಲಿವರೆಗೆ ಬಂತು ದುಡಿ ಒಳ್ಳೆ ವ್ಯೂ ಇದೆ ಇಲ್ಲಿಂದ. ಇವ್ರ ಮನೆ ಹತ್ರ ವ್ಯೂ ಪಾಯಿಂಟ್, ನಮ್ಮ ಪುಂಡಿ ಪಾಯಿಂಟ್ ಥರನೇ ಇದೆ ಇದು. ಬ್ಯೂಟಿಫುಲ್. ಸಂಜೆ ಒಂದು ಕೂರಕ್ಕೆ ಬೆಸ್ಟ್ ಪ್ಲೇಸ್. ಸಖತ್ ಚೆನ್ನಾಗಿದೆ. ಬಟ್ ಇವತ್ತು ನಮ್ಮ ಟೈಮ್ ಸ್ವಲ್ಪ ಲೇಟ್ ಆಯಿತು ಎಲ್ಲ ಮಾಡಿರೋದು. ಸೂರ್ಯಕಲ್ಯಾಣಿ ಇಲ್ಲಿಂದ ಒಂದು 5 ಕಿಲೋಮೀಟ್ರ್, ಬಟ್ ಇವಾಗ ಆಲ್ರೆಡಿ 4:30 ಆಗ್ತಾ ಬಂತು. ಸೊ ಬೇಡ, ಕತ್ಲೆ ಆಗುತ್ತೆ. ಮತ್ತೆ ಪುನಃ ಅಲ್ಲಿ ಮನೆಗೆ ಹೋಗ್ಬೇಕು ಅವತ್ತು. ಇನ್ನೊಂದು ಸಲಕ್ಕೆ ಬರ್ತೀವಿ. ಹೋಗಿ ಅದರಲ್ಲಿ ತುಂಬ ಇಂಟ್ರೆಸ್ಟ್. ಸಕ್ಕ ಚೆನ್ನಾಗಿದೆ. ಹೌದಾ? ಆರ್ಕಿಟೆಕ್ಚರ್ ಅಲ್ಲ, ಇದು ಈ ಥರ ಇದ್ರೆ ಒಂಥರ ಕಳೆನೇ ಒಳ್ಳೆ. ನೀನು ಬರ್ತೀಯಾ? ಒಳ್ಳೆ ಟೀ ಇದೆಲ್ಲ ಮಾಡಿಕೊಟ್ರು, ಥ್ಯಾಂಕ್ಸ್. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಭರತ್ ಎಲ್ಲ ಫ್ರೆಂಡ್ಸ್ ಎಲ್ಲ ಒಳ್ಳೆ ಎಂಥೂಸಿಯಸ್ಟ್ ಟ್ರಾವೆಲಿಂಗ್ ಇದಿರೋರು. ಇವತ್ತೊಂದು ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಬೇರೆ ಆಯಿತು. ಯಾವುದೋ ಒಂದು ಒಳ್ಳೆ ಪ್ಲೇಸ್ ಆ ಥರ ಎಲ್ಲ ನೋಡೋಕ್ಕಿಲ್ಲ. ವ್ಯೂ ಪಾಯಿಂಟ್ ಅಂಥದ್ದೆಲ್ಲ ಏನಿಲ್ಲ ಅಂದರು. ಇವತ್ತಿದ್ದು ರೋಡ್ಸ್ ಇದೆಲ್ಲ ಸಖತ್ ಇಷ್ಟ ಆಯಿತು, ಸಖತ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಸ್ಪೀಚ್ಲೆಸ್. ನನಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಲ್ಲ. ಐ ಮೀನ್ ನಾಟ್ ರಿಯಲಿ ಗುಡ್ ವಿತ್ ವರ್ಡ್ಸ್, ಬಟ್ ನಂಗೆ ನಿಜ ಒಂಥರ ಲೈಕ್ ಅಮೇಝಿಂಗ್. ಇಲ್ಲಿ ಫ್ರೆಂಡ್ಸ್ ಗ್ರೂಪು ಒಂಥರ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆಸಮ್. ನಾನು ಇವತ್ತು ಬೇರೆ ಆ್ಯಕ್ಚುಲಿ ಇವನ ಮನೆಯಲ್ಲಿದ್ದೆ, ನಾಳೆ ವಾಪಸ್ ಹೋಗೋದು ಅಂತೇಳಿ ಇವತ್ತು ಬೇರೆ ಅವ್ನ ಫ್ರೆಂಡ್ ಮನೆಯಲ್ಲಿ ಅವರು ಐ ಮೀನ್ ಸ್ಟೇ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಅವ್ರ ಮನೆ ಸಖತ್ ಚೆನ್ನಾಗಿದೆ. ಒಂಥರ ನನಗೆ ಆ್ಯಕ್ಚುಲಿ ನಂದು ಐಡಿಯಲ್ ಹೋಮ್ ಏನಂತ ನಾನು ಇದು ಮಾಡ್ತಿದ್ದೀನಿ, ಅದೇ ಥರ ಇದೆ ಆ್ಯಕ್ಚುಲಿ. ಓಕೆ, ಬರ್ತೀನಿ ಇನ್ನೊಂದು ಸಲ. ಡನ್. ಇದೆಯಾ, ಯೂಟ್ಯೂಬ್ ಚಾನಲ್ ಇದೆಯಾ? ಹಾಂ, ಪರವಾಗಿಲ್ಲ. ಇನ್ಸ್ಟಾಗ್ರಾಮ್ ಹಾಕಿದ್ದೀನಿ. ಓಕೆ ಸರಿ, ಇನ್ನೊಂದು ಸಲ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿಗೆ ಟ್ರೈಲ್ ಆಯಿತು. ಅಳ್ತಲ್ಲ, ಈ ಮನೆ ನಾವು ಆ್ಯಕ್ಚುಲಿ ಸ್ಟೇ ಮಾಡ್ತಾ ಇರೋದು. ಸಕ್ಕ ಚೆನ್ನಾಗಿದೆ. ಅವರು ಇಲ್ಲಿ ತೋಟ ಮಾಡಿ ಇವಾಗ ಜಸ್ಟ್ ಅವ್ರ ಮೇನ್ ಮನೆ ಆ ಕಡೆ ಇದೆ, ಇಲ್ಲೊಂದು ಜಸ್ಟ್ ತೋಟದ ಮನೆ ಮಾಡಿ ಇವಾಗ ತೋಟ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಇನ್ನು ಮನೆ ಆಗುತ್ತೆ ದೊಡ್ಡದು. ಈ ಸದ್ಯಕ್ಕೆ ನನಗೆ ಆ್ಯಕ್ಚುಲಿ ಚಿಕ್ಕದು ಚೆನ್ನಾಗಿ ಚೊಕ್ಕದಾಗಿದೆ.
ಠಿಕಾಣಿ ಇಲ್ಲಿ. ಈ ಮನೆ ಗಣೇಶ್ ಭಟ್ ಅವ್ರದ್ದು. ಭಾರಿ ಒಳ್ಳೆ ಮನೆ. ಇಲ್ಲೆದುರು ನಿಂತರೆ ಫುಲ್ ಎದುರುಗಡೆ ಆ ಕಡೆ ಫುಲ್ ಗುಡ್ಡ. ಅದು ಈಗಲೂ ಸ್ವಲ್ಪ ಸ್ವಲ್ಪ ಮೋಡ ಇದೆ, ಇಲ್ಲ ಫುಲ್ ಮೋಡ ಕವಿಯುತ್ತೆ ಅಲ್ಲಿ. ಚೆನ್ನಾಗಿದೆ. ಇದು ಬಾಳೆ ಮತ್ತು ತೆಂಗು ಹಾಕಿದಾರಲ್ಲ. ಅಡಿಕೆ ಅಡಕೆ ಅಡಕೆ ಸ್ವಲ್ಪ ರಫ್. ಇದು ನೇಚರ್ ಸೌಂಡ್ ಹಿಂಗೆ ಕೇಳುತ್ತೆ ಅಂದರೆ ಹಿಂಗಿದೆ.